ಇವರು ಈ ದೇಶದ ನಾಗರಿಕರು. ಇವರ ಬಳಿಯೂ ಆಧಾರ್ ಕಾರ್ಡ್ ಇದೆ, ಚುನಾವಣೆ ಗುರುತಿನ ಚೀಟಿಯೂ ಕೂಡ ಇದೆ, ರೇಷನ್ ಕಾರ್ಡ್ ಕೂಡ ಇದೆ. ಆದರೆ ಇವರಿಗೆ ಯಾವುದೇ ಮೂಲಭೂತ ಸೌಕರ್ಯವಿಲ್ಲ. ಶೌಚಾಲಯ ಇಲ್ಲ, ಶುದ್ಧ ಕುಡಿಯುವ ನೀರು ಇಲ್ಲ, ಅಂಗನವಾಡಿ ಇಲ್ಲ, ರಸ್ತೆ ಇಲ್ಲ, ವಿದ್ಯುತ್ ದೀಪ ಇಲ್ಲ, ಶಾಲೆ ಬಹುದೂರ. ಆದರೆ ಇವರೆಲ್ಲ ನಮ್ಮ ದೇಶದ ನಾಗರಿಕರು. ತುಮಕೂರು ನಗರಸಭೆಯ 11ನೇ ವಾರ್ಡ್ ವ್ಯಾಪ್ತಿಯಲ್ಲಿರುವ 7 ಗುಡಿಸಲುಗಳು ಸುಮಾರು 50 ವರ್ಷಗಳಿಂದಲೂ ಇದೇ ಸ್ಥಿತಿಯಲ್ಲಿದೆ. ಇಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ. 2ನೇ ತಲೆಮಾರಿನ ಜನರು ಇಲ್ಲಿ ಇದೀಗ ವಾಸಿಸ್ತಾ ಇದ್ದಾರೆ. ಇಷ್ಟೆಲ್ಲ ನಾಗರಿಕತೆ ಬದಲಾವಣೆಯಾಗಿದ್ರೂ ವಾಸಕ್ಕೆ ಯೋಗ್ಯವಾದ ಒಂದೇ ಒಂದು ಮನೆ ಇಲ್ಲಿಲ್ಲ. ಇದೇನು ಎಲ್ಲೂ ದೂರದಲ್ಲಿಲ್ಲ. MP ಬಸವರಾಜ್ ಅವರ ಮನೆಯ ಕೂಗಳತೆಯ ದೂರದಲ್ಲೇ ಇದೆ. ಇಲ್ಲಿನ ವಿಧಾನಸಭಾ ಸದಸ್ಯ ಜ್ಯೋತಿ ಗಣೇಶ್ ಅವರ ಹುಟ್ಟೂರು ಗಂಗಸಂದ್ರ ಎಂಬಲ್ಲಿ ಇಂತಹದೊಂದು ದುಸ್ಥಿತಿ ಕಂಡು ಬಂದಿದೆ. ಈ ಬಗ್ಗೆ ಮಾಹಿತಿ ತಿಳಿದು ನೈಜ ಹೋರಾಟಗಾರರ ವೇದಿಕೆ ತಂಡ ತುಮಕೂರು ನಗರದ 11ನೇ ವಾರ್ಡಿನ ಗಂಗಸಂದ್ರಕ್ಕೆ ಭೇಟಿ ನೀಡಿತು. ಇದೇ ವೇಳೆ ಇಲ್ಲಿ ಕಂಡುಬಂದ ದೃಶ್ಯ ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎನ್ನುವುದನ್ನು ಸ್ಪಷ್ಟಪಡಿಸುವಂತಿತ್ತು. ಇಲ್ಲಿನ ನಿವಾಸಿಗಳಿಗೆ ತಕ್ಷಣ ತುಮಕೂರು ನಗರಸಭೆ ಮತ್ತು ತುಮಕೂರು ಜಿಲ್ಲಾಡಳಿತ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡಿ ಮುಖ್ಯವಾಹಿನಿಗೆ ತರುವಲ್ಲಿ ಶೀಘ್ರ ಕ್ರಮಗಳನ್ನು ಕೈಗೊಂಡು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ನೈಜ ಹೋರಾಟಗಾರರ ವೇದಿಕೆಯು ಜಿಲ್ಲಾಡಳಿತವನ್ನು ಇದೇ ವೇಳೆ ಆಗ್ರಹಿಸಿತು. ಇಲ್ಲಿ ಕಂಡುಬಂದ ಇನ್ನೊಂದು ಅಚ್ಚರಿ ಏನೆಂದರೆ, ಇಂತಹ ಗುಡಿಸಲಿನಿಂದಲೂ ಬಡತನಕ್ಕೆ ಸವಾಲನ್ನು ಒಡ್ಡಿ ಕಷ್ಟಪಟ್ಟು ಓದಿದ ಯುವತಿಯೊಬ್ಬಳು SSLC ಮುಗಿಸಿ ಡಿಪ್ಲೊಮಾ ಓದುತ್ತಿದ್ದಾಳೆ ಎಂದರೆ ನಿಮಗೆ ಅಚ್ಚರಿ ಆಗಬಹುದು. ವೇದಿಕೆಯ ಮುಖಂಡರಾದ ಹಂದ್ರಾಳ್ ನಾಗಭೂಷಣ್, ಕುಣಿಗಲ್ ನರಸಿಂಹಮೂರ್ತಿ, GH ರಾಜು ಹಾಗೂ ಹಿರಿಯ ಸಾಮಾಜಿಕ ಹೋರಾಟಗಾರ HM ವೆಂಕಟೇಶ್ ಇಲ್ಲಿನ ನಿವಾಸಿಗಳು 5 ದಶಕಗಳಿಗೂ ಹೆಚ್ಚು ಕಾಲದಿಂದ ಕಷ್ಟಪಟ್ಟು ಜೀವನ ನಡೆಸ್ತಾ ಇರುವ ಬಗ್ಗೆ ವಿವರಣೆ ಪಡೆದರು. ನಂತರ ಈ ಬಗ್ಗೆ ಮಾನವ ಹಕ್ಕುಗಳ ಆಯೋಗಕ್ಕೆ ಇಮೇಲ್ ಮೂಲಕ ದೂರನ್ನು ಸಲ್ಲಿಸಲಾಗಿದೆ. ಕುಮಾರ್ ಅಂತ. ಕುಮಾರ್, ಎಷ್ಟು ವರ್ಷದಿಂದ ಈ ಜಾಗದಲ್ಲಿ ಇದ್ದೀರಾ? ಈ ಜಾಗದಲ್ಲಿ ನಾವು 50 ವರ್ಷದಿಂದ ಇದೀವಿ ಸರ್. 50 ವರ್ಷದಿಂದ ಇದ್ದೀರಾ? ಸರ್ಕಾರಕ್ಕೆ ಗೊತ್ತಿದೆ? ಅದೇ ತಾಯಿ ತಾತರ ಕಡೆಯಿಂದನೂ ಇಲ್ಲೇ ಇದೀವಿ ನಾವು. ಇದೇ ಗುಡಿಸಲಲ್ಲಿ ಇರೋದು? ಗುಡ್ಲಲ್ಲೇ. ಅದೇನೋ ಇಟ್ಟಿದ್ರಲ್ಲ ಒಳಗಡೆ, ಏನದು? ಜನರೇಟ್ ಸರ್, ಕರೆಂಟ್ಗೆ. ಹೌದಾ? ಏನ್ ಪೆಟ್ರೋಲ್ ಹಾಕ ಸರ್, ಡೈಲಿ 250 ರೂಪಾಯಿ ಪೆಟ್ರೋಲ್ಗೆ. ಓ, ಇದು 250 ರೂಪಾಯಿ ಡೈಲಿ ಪೆಟ್ರೋಲ್? ಡೈಲಿ 250 ರೂಪಾಯಿ ಪೆಟ್ರೋಲ್ ಸರ್. ಅಂದ್ರೆ 3-4 ಗುಡಿಸಲಿಗೆ ಇಲ್ಲಿಂದ ಕರೆಂಟ್ ತಗೊಂತೀರಾ? ಇದು ಎಷ್ಟು ವರ್ಷದಿಂದ ಸರ್? ಇದು ಈಗ ರೀಸೆಂಟ್ ಒಂದು 15 ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ಸರ್. ಓ, 15 ವರ್ಷದಿಂದ ಇದರಲ್ಲಿ ನಡೀರಿ. ನಿಮ್ ಮನೆ ತೋರಿಸಿ ಒಂಚೂರು. ಬನ್ನಿ ಸರ್. ಇದು ಮಕ್ಕಳೇನು ಓದ್ತಾ ಇದ್ದಾರೆ? ಮಕ್ಕಳೇನು ಓದ್ತಾ ಇದ್ದಾರೆ? ಕೋಳಿಗೂಡು ಮರೊಳ ಸಾಕಿದೀವಿ, ಮನ ಸಾಕಿದೀವಿ. ಇದು ರೀಸೆಂಟ್ ಆಗಿ ಕಟ್ಕೊಂಡಿದ್ದೀವಿ ಸರ್ ನಾವು. ಇದು ಈ ಮನೆ ಯಾರ್ದು? ಇದು ಗಂಗಮ್ಮ ಅಂತ. ಗಂಗಮ್ಮ ಬಾರಮ್ಮ ಇಲ್ಲಿ. ಬಾಯ್ಲೆ. ಮಕ್ಕಳೇನು ಓದ್ತಾ ಇದಾರಪ್ಪ? ಮಕ್ಕಳು ಓದ್ತಾ ಇರೋದು. ಬಾರಮ್ಮ ಇಲ್ಲಿನು. ಎಷ್ಟನೇ ಕ್ಲಾಸ್ ಇದು? ತೆಗೀರಿ. ಈ ಕಡೆ ಬಾ ನೀನು. ಕ್ಲಾಸು? 10th. ಯಾವ ಸ್ಕೂಲಲ್ಲಿ ಓದ್ತೀಮ್ಮ? ವಿಶ್ವಭಾರತಿ. ಇಲ್ಲಿಂದ ನಡ್ಕೊಂಡು ಹೋಗ್ತೀಯಾ? ಇದೇ ಗುಡಿಸ್ಲಾ? ನಿಮ್ಮ ಮನೆನಾ ಇದು? ಇದು ನಿಮ್ಮ ಮನೆ? ಬನ್ನಿ ನೋಡೋಣ ಮನೆ. ಪಾತ್ರೆ ಗೀತ್ರೆ ಎಲ್ಲ ಇಲ್ಲೇ ಇದೆ. ಜಯಮ್ಮ ಡಿಪ್ಲೊಮ್ ತನ ಮನು ಓದಿದ್ರು. ಯಾರಮ್ಮ ಓದಿರೋದು? ಏನು ಓದಿದ್ದಾರೆ ಮನು? ಮಕ್ಕಳು ದೊಡ್ಡ ಮಗಳು SLC ಬಟ್ ಎಕ್ಸಾಮ್ ಬರೀಲಿಲ್ಲ ಅಂತ ಟೈಮ್. ಇದು ಅಡುಗೆ ಮಾಡ್ಕೊಳ್ಳೋದು ಇಲ್ಲಿ. ಎಲ್ಲ ಕೂಲಿಗೆ ಹೋಗಿದ್ದಾರೆ ಸರ್. ನೀರಿಲ್ಲ. ನೀರಿನಿಂದ ತರ್ತೀರಿ ಕುಡಿಯೋದು? ಊರೊಳಗೆ ಹೋಗ್ಬೇಕು. ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಇಲ್ಲಿಂದ ಒಂದು 4 ಕಿಲೋಮೀಟರ್ ಆಗ್ಬೋದು. 1 ಕಿಲೋಮೀಟರ್ ಹೆಚ್ಚು ಕಡಿಮೆ. 1 ಕಿಲೋಮೀಟರ್ ಹೆಚ್ಚು ಕಡಿಮೆ. ಗೊತ್ತಾಯ್ತು. ಕರೆಂಟ್ ಇಲ್ವಾ? ಕರೆಂಟ್ ಇಲ್ಲ ಸರ್.
ಮೊದ್ಲಿಂದನೂ ಕರೆಂಟ್ ಇಲ್ಲ, ಇಲ್ಲೇ ಕುಡಿಯೋ ಸಪ್ಲೈನೂ ಇಲ್ಲ ನಮ್ಗೆ. ಎಷ್ಟು ಗುಡಿಸ್ಲಿದಾವೆ ಇಲ್ಲಿ ಒಟ್ಟು? ಟೋಟ್ಲ್ ಇಲ್ಲಿ ನಾಲ್ಕು ಗುಡ್ಲಿದೆ. ಎಲ್ಲಾರು ಇಲ್ಲೇ ಎಲ್ಲ ಹೊಂಟಾಗ್ಬಿಟ್ರು. ಎಲ್ಲ ಎದ್ರು ಬನ್ನಿ. ಜಾಗ ಇಲ್ಲಿ ವಾಸ ಮಾಡಕ್ ಆಗ್ತಿಲ್ಲ, ಹೊಂಟಾಗ್ಬಿಟ್ರು. ಸ್ವಲ್ಪ ಎಲ್ಲ ಬಾಡಿಗೆ ಮನೆಗೆ ಹೋಗ್ಬಿಟ್ರು. ಬಾಡಿಗೆ ಮನೆಗೆ ಒಂದೊಂದ್ಸಲಿ ಒಂದೊಂದ್ ತರ ಹೇಳ್ತಾರೆ. ಬನ್ನಿ, ಇದೊಂದು ಯಾರದಮ್ಮ ಇದು? ಬನ್ನಿ, ಇಲ್ಲಿ ಯಾರಿದ್ದಾರೆ ಇದರಲ್ಲಿ? ಎಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ ಸರ್ ಇವ್ರು ಪಾಪ. ಗೌರಮ್ಮ ಅಂತೇಳಿ. ಗೌರಮ್ಮ ಓ ಬನ್ರಿ. ಗೌರಮ್ಮ ಅಂತ. ಹಾ, ಇದೊಂದು ಸ್ವಲ್ಪ ಲೈಟ್ ಹಾಕಿ ಯಾರಾದ್ರೂ ಒಬ್ರು. ಲೈಟ್ ಇಲ್ವಲ್ಲ ಸರ್? ಅಲ್ಲಲ್ಲ, ಬ್ಯಾಟ್ರಿ ಇದರಲ್ಲಿ ಮೊಬೈಲ್ ಬ್ಯಾಟ್ರಿನಲ್ಲಿ ಲೈಟ್ ಒಂಚೂರು ಹಾಕ್ರಿ. ಬ್ಯಾಟ್ರಿ ಹಾಕ್ರಿ. ಸೊಳ್ಳೆ ಪರದೆ ಕಟ್ಕೊಂಡು ಇಲ್ಲಿ ಮಲಗ್ತಾರೆ. ಹ್ಞೂ ಸರ್. ಬನ್ನಿ. ಸರಿ, ಬರೋಣ. ಕಟ್ ಮಾಡೋಣ.